ಸಾಮಾಜಿಕ ಪ್ರತಿಬದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುವ ಅನಿವಾರ್ಯತೆ ಪತ್ರಕರ್ತರಿಗಿದ್ರೂ ಮಿತಿ ಎಂಬುದಿಲ್ಲ. ತಮ್ಮದೇ ಆದ ಶಕ್ತಿ ಸಾಮರ್ಥ್ಯಗಳಿಗೆ ಅನುಸಾರ ಸುಸ್ಥಿರ ಸಮಾಜ ನಿರ್ಮಾಣವೇ ಪತ್ರಿಕೋದ್ಯಮದ ಅಂತಿಮ ಲಕ್ಷ್ಯವಾಗಿದೆ. ನಿರಂತರ ಚಾಕಚಕ್ಯತೆಗಳಿಂದ ಸಮಾಜದ ಸಮಗ್ರತೆಯನ್ನು ಎತ್ತಿ ಹಿಡಿಯುವ ಪತ್ರಕರ್ತರ ಅಹರ್ನಿಶಿ ಸೇವೆ ಪ್ರಜಾಪ್ರಭುತ್ವದ ಪ್ರಧಾನ ಆಧಾರ ಸ್ತಂಭವಾಗಿ ಬೆಂಬಲವಾಗಿದೆ ಎಂದು ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾಸರಗೋಡು ಜಿಲ್ಲಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಹಾಗೂ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕುಂಬಳೆ ಸಮೀಪದ ನಾರಾಯಣಮಂಗಲ ಎಎಲ್ಪಿ ಶಾಲೆಯ ಎಂವಿ ಬಳ್ಳುಳಯ್ಯ ವೇದಿಕೆಯಲ್ಲಿ ಆಯೋಜಿಸಲಾಗಿದ್ದ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಾರಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಹಲವು ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಗಡಿನಾಡಿನ ಕನ್ನಡಿಗರ ಸಮಸ್ಯೆಗೆ ಸ್ಪಂದಿಸುವ ಭರವಸೆಯನ್ನ ನೀಡಿದರು. ಗೋಪಾಲಕೃಷ್ಣ ಹೆಸರಿನಲ್ಲಿ ಅಹಮದ್ ರಫೀಕ್ ಅರೀಫ್ ಅವರು ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ. ಪ್ರಶಸ್ತಿಗೆ ಅವರು ಉಡುಪಿ ಜಿಲ್ಲೆಯಲ್ಲಿ ಸಂಜೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದರು. ಆವಾಗ ನಾನು ತಾಲೂಕ್ ಪಂಚಾಯತ್ನ ಸದಸ್ಯರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೆ. ಅವತ್ತಿಂದ ಇಲ್ಲಿಯವರೆಗೂ ಕೂಡ ನನಗೆ ಪ್ರಾಯವಾಗಿ ತಲೆ ಹೆಣ್ಗುದಾಯಿತು. ಅರೀಫ್ ಮಾತ್ರ ಹಾಗೇ ಇದ್ದಾರೆ ಅಂತ ಅನ್ಸುತ್ತೆ ನನಗೆ ಓಡಾಟವನ್ನು ನೋಡಿದಾಗ. ಮತ್ತು ಜಗದೀಶ್ ಚಂದ್ರ ಅಂಜನ್ ಯುವಜನರ ಬಗ್ಗೆ ಅನೇಕ ಲೇಖನಗಳನ್ನು, ಸಾಹಿತ್ಯಗಳನ್ನು, ಸಂಘಟನೆಗಳನ್ನು ಮಾಡಿರುವವರು. ರಾಧಾಕೃಷ್ಣ ಕೆ ಉಳಿಯತಡ್ಕ ಕಾಸರಗೋಡನ್ನ ಕರ್ಮಭೂಮಿಯಾಗಿಟ್ಟುಕೊಂಡು ಸಮಾಜ ಕಟ್ಟುವಂಥ ಕೆಲಸಗಳಿಗೆ ಕೈ ಇಕ್ಕಿದರು. ಮತ್ತು ಸವಿತಾ ರೈ ಮಡಿಕೇರಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಆಗಿರಬೇಕು ಅಂತ ನಾನು ಊಹೆ ಮಾಡಿದ್ದೆ. ಒಂದ್ಸಾರಿ ಏನಾಯ್ತು ಅಂದರೆ ಮಡಿಕೇರಿಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ನನ್ನ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶಗಳಾಗಿತ್ತು. ಪತ್ರಕರ್ತರು ಪೊಂಗವಾಗಿ ನನ್ನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆಗ ಸವಿತಾ ರೈ ಅವರು ಹೇಳಿದರು, ತುಂಬ ಪ್ರಶ್ನೆ ಕೇಳಬೇಡಿ, ಪಾಪದ ಮಂತ್ರಿ ಅವರು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕವಯತ್ರಿ ರಜನಿ ನಾಯ್ಕಾಪು ಬರೆದ ಕವನ ಸಂಕಲನವನ್ನ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರು ಬಿಡುಗಡೆಗೊಳಿಸಿದ್ರು. ಸಮಾರಂಭದಲ್ಲಿ ಎಡನೀರು ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ ದತ್ತಿನಿಧಿ ಪ್ರಶಸ್ತಿಯನ್ನ ಡಾ ವಾಣಿಶ್ರೀ ಉಚ್ಚಿಲ್, ಹೌ ಹಸನ್ ಫೌಂಡೇಶನ್ ಕುತ್ಕೊಳಿ ಪ್ರಶಸ್ತಿಯನ್ನ ಡಾ ಸದಾನಂದ ಪಿರ್ಲಾ, ಡಾ ಸಿ ಸೋಮಶೇಖರ್ ದತ್ತಿನಿಧಿ ಪ್ರಶಸ್ತಿಯನ್ನ ಜಯಪ್ರಕಾಶ್ ಶೆಟ್ಟಿ ಉಪ್ಪಳ, ಮೊಗರೋಡಿ ಗೋಪಾಲಕೃಷ್ಣ ಮೇಲಾಂಟ ಸ್ಮರಣಾರ್ಥ ಪ್ರಶಸ್ತಿಯನ್ನ ಮೊಹಮ್ಮದ್ ಆರಿಫ್ ಪಡುಬಿದ್ರಿ, ಕೆವಿಆರ್ ಠಾಕೂರ್ ಪ್ರಶಸ್ತಿಯನ್ನ ಎಸ್ ಜಗದೀಶ್ ಚಂದ್ರ ಅಂಜನ್ ಸೂಟರ್ಪೇಟೆ, ಪ್ರಚೋದಯ ದತ್ತಿನಿಧಿ ಪ್ರಶಸ್ತಿಯನ್ನ ಸಾಹಿತಿ ಪತ್ರಕರ್ತ ರಾಧಾಕೃಷ್ಣ ಕೆ ಉಳಿಯತಡ್ಕ ಹಾಗೂ ಪ್ರಭಾಕರ್ ಕಲ್ಲುರಾಯ ಬನದಗದ್ದೆ ಪ್ರಶಸ್ತಿಯನ್ನ ಬಿಆರ್ ಸವಿತಾ ರೈ ಮಡಿಕೇರಿಯವರಿಗೆ ಈ ಸಂದರ್ಭದಲ್ಲಿ ಪ್ರದಾನ ಮಾಡಲಾಯಿತು. ಕಾಸರಗೋಡು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಆರ್ ಸುಬ್ಬಯ್ಯ ಕಟ್ಟೆ ಅಧ್ಯಕ್ಷತೆ ವಹಿಸಿದ್ರು. ಹಿರಿಯ ಮಾಧ್ಯಮ ತಜ್ಞ ಈಶ್ವರ ದೈದೋಟ, ಕುಂಬಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸರ್ ಮೊಗ್ರಾಲ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಜಮೀಲಾ ಸಿದ್ದೀಕ್ ದಂಡಗೂಳಿ, ಬ್ಲಾಕ್ ಪಂಚಾಯತ್ ಸದಸ್ಯೆ ಪ್ರೇಮಾ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯೆ ಸುಲೋಚನಾ ಪಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಯೋಜನಾಧಿಕಾರಿ ಮುಖೇಶ್, ನಾರಾಯಣಮಂಗಲ ಶಾಲಾ ಆಡಳಿತಾಧಿಕಾರಿ ಗೋಪಾಲಕೃಷ್ಣ ಭಟ್ ಕಬೆಕೋಡು, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಕರ್ನಾಟಕ ಪತ್ರಕರ್ತರ ಸಂಘದ ಮುಖಂಡರುಗಳಾದ ಸೋಮಶೇಖರ್ ಕೆರೆಗೋಡು, ಭವಾನಿ ಸಿಂಗ್ ಠಾಕೂರ್, ರಮೇಶ್ ಕುಟ್ಟಪ್ಪ, ಡಿಸಿ ಲೋಕೇಶ್, ಉದ್ಯಮಿ ಅಬ್ದುಲ್ಲಾ ಮಾತುಮೂಲೆ ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.